ಕರಾವಳಿಯ ಜನಪ್ರಿಯ ಜಾತ್ರೆಗಳಲ್ಲಿ ಒಂದಾದ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೆಗೆ ದಿನಗಣನೆ ಶುರುವಾಗಿದೆ. ಇವತ್ತು ಅಂದ್ರೆ ಏಪ್ರಿಲ್ 1ರಂದು ಕ್ಷೇತ್ರದಲ್ಲಿ ಅತ್ಯಂತ ಭಕ್ತಿಯಿಂದ ಗೊನೆ ಮುಹೂರ್ತ ನೆರವೇರಿದೆ. ಈ ಮುಹೂರ್ತ ನಡೆದ ತಕ್ಷಣ ಇಡೀ ಪುತ್ತೂರು ಸೀಮೆಯ ಜೀವನ ಶೈಲಿಯೇ ಬದಲಾಗಿಬಿಡುತ್ತೆ. ಏನಿದು ಗೊನೆ ಮುಹೂರ್ತ? ಇದರ ಹಿಂದಿರೋ ಸಂಪ್ರದಾಯ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಯೋಣ. ಬಹುತೇಕ ಎಲ್ಲಾ ದೈವಸ್ಥಾನಗಳಲ್ಲಿ ನಡೆಯುವ ಜಾತ್ರೋತ್ಸವದ ಸಂದರ್ಭದಲ್ಲಿ ಈ ಗೊನೆ ಮುಹೂರ್ತವನ್ನ ನೆರವೇರಿಸಲಾಗುತ್ತದೆ. ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಏಪ್ರಿಲ್ 1ರಂದು ಗೊನೆ ಮುಹೂರ್ತ ನೆರವೇರಿದ ಬಳಿಕ ಏಪ್ರಿಲ್ 10ರಂದು ಧ್ವಜಾರೋಹಣ ನೆರವೇರಲಿದೆ. ಏಪ್ರಿಲ್ 17ರಂದು ಮಹಾಲಿಂಗೇಶ್ವರ ದೇವರ ರಥೋತ್ಸವ ನಡೆಯಲಿದೆ. ನೋಡಿ, ಎಲ್ಲಾ ಬಾಳೆಗಿಡದ ಗೊನೆಯನ್ನು ಈ ಮುಹೂರ್ತಕ್ಕೆ ಬಳಸುವಂತಿಲ್ಲ. ಪೂರ್ವಾಭಿಮುಖವಾಗಿ ಮುಖ ಮಾಡಿ ಗೊನೆ ಹಾಕಿದ ಗಿಡವನ್ನೇ ಕ್ಷೇತ್ರದ ವತಿಯಿಂದ ಹುಡುಕಾಟ ನಡೆಸಲಾಗುತ್ತದೆ. ತೋಟದ ಮಾಲಕರನ್ನು ಸಂಪರ್ಕಿಸಿ ಅಲ್ಲಿಯೇ ವಿಶೇಷ ಪೂಜೆ ಮಾಡಿ ವಾದ್ಯಘೋಷಗಳೊಂದಿಗೆ ಗೊನೆಯನ್ನು ಕಡಿದು ದೇವಸ್ಥಾನಕ್ಕೆ ತರಲಾಗುತ್ತದೆ. ಈ ಗೊನೆಯನ್ನು ಗರ್ಭಗುಡಿಯ ಒಳಗೆ ಕಟ್ಟಲಾಗುತ್ತದೆ. ಆಶ್ಚರ್ಯದ ಸಂಗತಿಯಂದ್ರೆ ಏಪ್ರಿಲ್ 10ಕ್ಕೆ ಧ್ವಜಾರೋಹಣ ನಡೆಯುವ ಹೊತ್ತಿಗೆ ಈ ಗೊನೆ ಹಣ್ಣಾಗಿರುತ್ತೆ. ಈ ಗೊನೆ ಮುಹೂರ್ತ ನಡೆದ ತಕ್ಷಣ ಪುತ್ತೂರು ಸೀಮೆಯ ಜನ ಮಾಂಸಾಹಾರವನ್ನ ಸಂಪೂರ್ಣವಾಗಿ ನಿಲ್ಲಿಸ್ತಾರೆ. ಇದು ದಶಕಗಳಿಂದ ನಡೆದು ಬಂದಿರುವ ಸಂಪ್ರದಾಯ. ಗೊನೆ ಮುಹೂರ್ತ ನೆರವೇರುವ ಸಂದರ್ಭದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪಂಜಿಗುಡ್ಡೆ ಈಶ್ವರ ಭಟ್ ಮತ್ತು ಸಮಿತಿಯ ಎಲ್ಲಾ ಸದಸ್ಯರು, ಭಕ್ತರು ಉಪಸ್ಥಿತರಿದ್ದು ಕ್ಷೇತ್ರದ ಅರ್ಚಕರು ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಗೊನೆ ಮುಹೂರ್ತ ನೆರವೇರಿಸಿದ್ದರು. ಇನ್ನು ಏಪ್ರಿಲ್ 17ರಂದು ನಡೆಯುವ ಮಹಾಲಿಂಗೇಶ್ವರ ದೇವರ ರಥೋತ್ಸವಕ್ಕೆ ಇಡೀ ರಾಜ್ಯವೇ ಪುತ್ತೂರಿನತ್ತ ಮುಖ ಮಾಡಲಿದೆ. ಲೇಟೆಸ್ಟ್ ಸುದ್ದಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.